ನಮಸ್ಕಾರ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬಿದ್ರ. ಇವತ್ತು ಒಂದು ಒಳ್ಳೆ ವಿಡಿಯೋವನ್ನು ಹಾಕ್ತಿದ್ದೇನೆ, ಸಣ್ಣದು. ಆದರೆ ಇದು ಯಾವುದಪ್ಪ ವಿಡಿಯೋ ಅಂತ ತಿಳ್ಕೊಳ್ತೀರಾ? ಇದು ನಮಗೆ ಹುಷಾರಿಲ್ಲದಾಗ ಬಾಯಿಗೆ ಹಿಡಿಸೋದಿಲ್ಲ ಅಂದರೆ ಏನು ಮಾಡಬಹುದು, ಯಾವ ಥರ ಊಟ ಮಾಡ್ಬೋದು ಅಂತ ಹೇಳಿ ಒಂದು ಸಿಂಪಲ್ ಆದ, ಅಂದರೆ ಎಣ್ಣೆ ಎಲ್ಲ ಉಪಯೋಗ ಮಾಡಬಾರ್ದು ಅಂತ ಹೇಳಿರ್ತಾರೆ ಡಾಕ್ಟ್ರು. ಅಂಥ ಸಂದರ್ಭದಲ್ಲಿ ಮಾಡುವಂಥ ಒಂದು ಏನು ಹೇಳ್ತೀವಿ, ಒಂದು ಚಟ್ನಿ ಅಂತಲೂ ಹೇಳ್ಬೋದು, ಉಪ್ಪು ಮೆಣಸು ಅಂತಲೂ ಹೇಳ್ಬೋದು, ಅಲ್ಲ ಒಂದು ಸಾರು ಅಂತಲೂ ಹೇಳ್ಬೋದು. ಈ ರೀತಿಯಾದ ಒಂದು ಹೇಗೆ ಮಾಡ್ಬೋದು ಅಂತೇಳಿ ಈಗ ತೋರಿಸ್ತೇನೆ. ಹಾಗಾದರೆ ವಿಡಿಯೋ ನೋಡೋಣ. ಈಗ ನೋಡಿ, 3 ಟೊಮೆಟೊವನ್ನು ತಗೊಂಡಿದ್ದೇನೆ. ಇದನ್ನು ನಾವು ಸಿಪ್ಪೆ ತೆಗೆದು ಕೂಡ ಮಾಡ್ಬೋದು, ಹಾಗೆಯೇ ಮಾಡಿದರೂ ಆಗ್ತದೆ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡೆ 3 ಟೊಮೆಟೊ, ಹಾಗೆ ಒಂದು ಲಿಂಬೆಹಣ್ಣು ಗಾತ್ರದ ಒಂದು ಹುಣಸೆ ಹಣ್ಣು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನೋಡಿ ನೀರುಳ್ಳಿ ತಗೊಂಡಿದ್ದೇನೆ. ನೀರುಳ್ಳಿ ಒಂದು ಅರ್ಧ ನೀರುಳ್ಳಿ, ದೊಡ್ಡದು ಅರ್ಧ ನೀರುಳ್ಳಿ ತಗೊಂಡೆ, ಮತ್ತು ಒಂದು 4-5 ಎಸಳು ಬೆಳ್ಳುಳ್ಳಿ. ಇದರಲ್ಲಿ ನಿಮಗೆ ನೀರುಳ್ಳಿ ಬೇಡ ಅಂತ ಇದ್ದರೆ ಬಿಡ್ಬೋದು, ಅದು ನೀರುಳ್ಳಿ ಬೇಕು ಅಂತ ಇದ್ದರೂ ಹಾಕ್ಬೋದು. ನೀರುಳ್ಳಿ ನಮಗೆ ಕಫಕ್ಕೆಲ್ಲ ಒಳ್ಳೆಯದಾಗ್ತದೆ, ಅದಕ್ಕೋಸ್ಕರ ನಾವು ಬಾಯಿ ರುಚಿಗೂ ಆಗ್ತದೆ ಮತ್ತು ಕಫಕ್ಕೇನೂ ಆಗ್ತದೆ. ಅದಕ್ಕೆ ನಾವು ಇದನ್ನು ಈಗ ತಗೊಂಡಿದ್ದೇವೆ. ಇದನ್ನು ಒಂದು ತೋಪಿಗೆ ಹಾಕ್ಕೊಳ್ಳುವ, ಸಣ್ಣದೊಂದು ಪಾತ್ರಕ್ಕೆ. ಯಾವ ಥರ ಪಾತ್ರನೂ ಆಗ್ತದೆ. ಇದನ್ನು ಬೇಯಿಸಬೇಕು ನಾವು, ಯಾಕಂದರೆ ನಮಗೆ ಶೀತ ಜ್ವರ ಈ ರೀತಿ ಇರುವಾಗಲೇ ಇಂಥದ್ದು ಚಟ್ನಿಗಳನ್ನೆಲ್ಲ ಮಾಡ್ಕೊಳ್ಳೋದು. ಇದು ಚಟ್ನಿ ಅಂತಲೂ ಹೇಳ್ಬೋದು. ಇದನ್ನು ನಾವು ಎಲ್ಲ ಒಂದು ಸಣ್ಣ ಒಂದು ತೋಪಿಗೆ ಹಾಕ್ಕೊಂಡಿದ್ದೇನೆ ನಾನು. ಹಾಗೆ ಒಂದು ಪಾತ್ರಕ್ಕೆ ಹಾಕಿ ನೀರು ಹಾಕದೇನೂ ಬೇಯಿಸ್ಬೋದು, ಹಾಗೆ ನೀರು ಹಾಕಿನೂ ಬೇಯಿಸ್ಬೋದು. ಇದರ ಎಲ್ಲ ಈಗ ಒಂದು 4-5 ಎಸಳು ಬೆಳ್ಳುಳ್ಳಿ ಮತ್ತು ಉಪ್ಪು, ಇದನ್ನೆಲ್ಲ ನಾವು ಒಂದು ತೋಪಿಗೆ ಹಾಕ್ಕೊಳ್ಳುವ. ಈ ತೋಪಿಗೆ ಹಾಕ್ಕೊಂಡು ಇದನ್ನು ಒಂದು ಗ್ಯಾಸಲ್ಲಿ ಇಟ್ಟುಕೊಂಡು ನೋಡಿ ಈ ರೀತಿ ಇದನ್ನು ನಾವು ಮಗ್ಚಬೇಕು. ಇದು ನೀವು ಹಾಗೆ ಈ ಒಗ್ಗರಣೆ ಹಾಕಿ ಮಾಡುವಂಥವರು ಈ ರೀತಿ ಮಾಡ್ಬೋದು. ಇಲ್ಲದಿದ್ದರೆ ನಾನೀಗ ಒಗ್ಗರಣೆ ಹಾಕ್ತಾ ಇಲ್ಲ, ಯಾಕಂದರೆ ಇದು ಯಾರಿಗಾದರೂ ನಿಮಗೆ ಗೊತ್ತಾಗಲಿ ಅಂತೇಳಿ ಈ ರೀತಿ ಮಾಡ್ತಾಯಿದ್ದೇನೆ. ಅಂದರೆ ಉಪ್ಪು ಇದು ಒಗ್ಗರಣೆ ಹಾಕದೇ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾವು ಹೀಗೆ ಮಾಡೋದು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 3 ಮೆಣಸು ಹಾಕ್ಕೊಂಡಿದ್ದೇನೆ. ಇದು 3 ಮೆಣಸು ಅಂದರೆ ಹುರಿದಿಟ್ಟ ಮೆಣಸನ್ನು ನಾನೀಗ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಹಸಿಮೆಣಸು ಕೂಡ ಬೇಕಿದ್ದರೆ ಹಸಿಮೆಣಸು ಕೂಡ ಹಾಕ್ಕೊಳ್ಬೋದು. ನಾನು ಹುರಿದಿಟ್ಟ 3 ಮೆಣಸನ್ನು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಇದನ್ನು ಬೇಯಲಿಕ್ಕೆ ಬಿಡ್ತೇನೆ. ಸ್ವಲ್ಪ ಬೇಯಬೇಕು. ಇದು ಬಾಯಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಈಗ ಬೆಂದಾದ ತಕ್ಷಣ ಇದನ್ನು ನಾವು ಇದು ಹಾಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ಇದಕ್ಕೆ ನಾವು ಎಲ್ಲವನ್ನು ಹಾಕಿದ್ದೇನೆ ನೋಡಿ. ಈಗ ಇದಕ್ಕೆ ಮೆಣಸು, ಉಪ್ಪು, ಹುಳಿ, ಖಾರ ಎಲ್ಲ ಇದಕ್ಕೆ ಹಾಕಿ ಆಗಿದೆ. ಈಗ ಇದು ತಣ್ಣಗಾದ ಮೇಲೆ ಈ ಮಿಕ್ಸಿ ಜಾರಿಗೆ ಹಾಕೋದು ಒಂದೇ ಬಾಕಿ. ಇದನ್ನು ಹಾಕಿ ಆದಮೇಲೆ ಇದನ್ನು ರುಬ್ಬಿಕೊಳ್ಬೇಕು. ಸಣ್ಣ ರುಬ್ಬಬೇಕು, ಇದು ಬಾಯಿಗೆ ಸಿಗಬಾರ್ದು, ಅಷ್ಟು ಸಣ್ಣ ರುಬ್ಬಬೇಕು. ರುಬ್ಬಿ ಆದಮೇಲೆ ನೋಡಿ ಈ ರೀತಿ ಒಂದು ಪಾತ್ರಕ್ಕೆ ಹಾಕ್ಕೊಂಡ್ರೆ ಆಯಿತು. ಎಲ್ಲ ಪಾತ್ರಕ್ಕೆ ಹಾಕ್ಕೊಂಡು ಗಂಜಿ ಊಟ ಮಾಡುವವರು ಗಂಜಿ ಊಟಕ್ಕೆ ಉಪಯೋಗ ಮಾಡ್ಬೋದು. ಇದು ಅನ್ನ ಊಟ ಮಾಡುವ, ಒಬ್ಬೊಬ್ಬರು ಗಂಜಿ ಊಟ ಮಾಡೋದಿಲ್ಲ, ಅಂಥವರಿಗೆ ಈ ಅನ್ನದಲ್ಲಿ ಕೂಡ ಕೊಡ್ಬೋದು. ಗಂಜಿ ಊಟ ಮಾಡುವವರಾದರೆ ಕುಚ್ಚಲಕ್ಕಿ ಗಂಜಿಗೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಬಾಯಿ ರುಚಿ ಇಲ್ಲದವರಿಗೆ ಎಲ್ಲ ಇದು ಒಳ್ಳೆಯದಾಗ್ತದೆ, ತುಂಬ ಇಷ್ಟ ಆಗ್ತದೆ. ನಾನಂತೂ ತುಂಬ ಈಗ ಹಾಸ್ಪಿಟ್ಲಲ್ಲೆಲ್ಲ ಇದ್ದು ಬರ್ತಾರೆ, ಅವರಿಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲೇ ಹೀಗೇನೆ ಮಾಡಿ ಕೊಡೋದು. ಇದು ನಮಗೆ ಯಾವುದೂ ಎಫೆಕ್ಟ್ ಇಲ್ಲ, ಎಲ್ಲದು ಒಳ್ಳೆಯದೇ. ಶುಂಠಿ ಬೇಕಾದರೆ ಒಂದು ತುಂಡು ಶುಂಠಿನೂ ಹಾಕ್ಕೊಳ್ಬೋದು. ಸ್ಮೆಲ್ ಆಗೋದಿಲ್ಲ ಅಂತಿದ್ದವರು ಶುಂಠಿ ಬೇಡ, ಹಾಗೆ ಮಾಡಿದರೆ ಆಯಿತು. ಈಗ ಇದೆಲ್ಲ ಮಾಡಿ ಆಯಿತು. ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ ಬಿದ್ರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಪ್ರೋತ್ಸಾಹ ಕೊಡಿ. ಹಾಗೆ ಇನ್ನು ಮುಂದೇನು ಒಳ್ಳೆ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮ್ಮೆಲ್ಲರ ಸಹಕಾರ ನಮಗಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾಳೆ ಸಿಗೋಣ ಒಳ್ಳೆ ವಿಡಿಯೋದಲ್ಲಿ. ಬಾಯ್.